ಮ್ಯಾರಥಾನ್ ಓಟ ಮತ್ತು ಪ್ರೌಢಶಾಲಾ ಬಾಲಕ ಬಾಲಕಿಯರಿಗೆ ಗುಡ್ಡಗಾಡು ಓಟ ಇದರ ಉದ್ಘಾಟನಾ ಸಮಾರಂಭಕ್ಕೆ ಈ ಊರಿನ ನಾಗರಿಕರು ಅದೇ ರೀತಿ ಹಿರಿಯ ಕ್ರೀಡಾಪಟು ಆದಂತಹ ನಾಗೇಶ್ ಉಚ್ಚಿಲ್ ಇವರನ್ನ ಕೇಳಿಕೊಂಡಾಗ ಅವರು ಸಂತೋಷದಲ್ಲಿ ಒಪ್ಪಿಕೊಂಡಿದ್ದಾರೆ. ಮಾತ್ರವಲ್ಲ, ಅವರು ಕ್ರೀಡೆಯ NIS ತರಬೇತುದಾರರಾಗಿದ್ದಾರೆ. ಸಾಧಾರಣ ನಾವು ಶಿಕ್ಷಣ ಪಡೆಯುತ್ತಾ ಇರುವಂತಹ ಸಮಯದಲ್ಲಿ ಅವರು ಏಕಲವ್ಯ ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ ತರಬೇತುದಾರರಾಗಿದ್ದರು. ಅವರನ್ನ ಈ ಕ್ರೀಡಾಕೂಟದ ಉದ್ಘಾಟನೆಗೆ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮೂರೂರ ಬೋವಿ ಮೋಯ ಮಹಾಸಭಾ ಸೋಮೇಶ್ವರ ಇದರ ಅಧ್ಯಕ್ಷರಾದಂಥ ಚಿದಾನಂದ್ R ಉಚ್ಚಿಲ್ ಇವರನ್ನು ಕೂಡ ಈ ಕ್ರೀಡಾಕೂಟಕ್ಕೆ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವರು ಈ ಶಾಲೆಯ ಅಧ್ಯಕ್ಷರಾಗಿ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದಂತಹ ಹಿರಿಯರು ಆದಂತಹ ಉಮೇಶ್ ಉಚ್ಚಿಲ್ ಇವರನ್ನು ಕೂಡ ಆತ್ಮೀಯವಾಗಿ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕ್ರೀಡಾಕೂಟಕ್ಕೆ ಬಂದಂತಹ ರಾಜ್ಯದಿಂದ ಬಂದಂತಹ ಹಾಫ್ ಮ್ಯಾರಥಾನ್ ಸ್ಪರ್ಧೆಗೆ ಬಂದಂತಹ ಎಲ್ಲ ಕ್ರೀಡಾಪಟುಗಳನ್ನ ಈ ಊರಿನ ನಾಗರಿಕರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀಯುತ ಮೋಹನ್ ದಾಸ್ ರೈ ಅವರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಎಲ್ಲರಿಗೂ ವಂದನೆಗಳು. ಇಂತಹ ಒಂದು ಅವಿಸ್ಮರಣೀಯ ಕಾರ್ಯಕ್ರಮದಲ್ಲಿ ನಾವಿಂದು ಸೇರಿದ್ದೇವೆ. ಉಚ್ಚಿಲಬೋವಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಸಂದರ್ಭದ ಪೂರ್ವಭಾವಿ ಕ್ರೀಡಾಕೂಟದಲ್ಲಿ ಇಂದು ಉದ್ಘಾಟನೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಬಂದಿರುವಂತಹ ಎಲ್ಲ ಕ್ರೀಡಾಪಟುಗಳು ಈ ಕ್ರೀಡೆಯಲ್ಲಿ ಹೇಗೆ ಭಾಗವಹಿಸಿ ಒಳ್ಳೆಯ ಸ್ಥಾನವನ್ನು ಪಡೆಯುವ ಪ್ರಯತ್ನವನ್ನು ಮಾಡ್ತಾರೋ ಹಾಗೆ ಜೀವನದಲ್ಲಿ ಕೂಡ ಒಳ್ಳೆಯ ಪ್ರಯತ್ನ ಮಾಡಿ ಒಳ್ಳೆಯ ಸ್ಥಾನವನ್ನು ಗಳಿಸುವ ಅಂತಾಗಲಿ ಅಂತ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕ್ರೀಡಾಪಟುಗಳಿಗೆ ಶುಭ ಹಾರೈಕೆಗಳು. ಈ ಉಚ್ಚಲ ಬೋವಿ ವಿದ್ಯಾಸಂಸ್ಥೆಗಳ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಬಹಳ ಶ್ಲಾಘ್ಯವಾಗಿ ಆಯೋಜಿಸಿದಂತಹ ಈ ಕ್ರೀಡಾಕೂಟ, ಈ ಉಚ್ಚಿಲದ ನೆಲ ಸುಮಾರು 7 ದಶಕಗಳ ಹಿಂದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ಹುಟ್ಟುಹಾಕಿದ ನೆಲ ಎಂದು ಬಹಳ ಜಂಬದಿಂದ ಹೇಳಿಕೊಳ್ಳುವಂತಹ ಊರು ಉಚ್ಚಿಲ. ಇಲ್ಲಿ 48ರ ರಾಷ್ಟ್ರೀಯ 400 ಮೀಟರ್ ಓಟದ ಓಟಗಾರ ಈ ಊರಿನ ನೆಲದಿಂದ ಬಂದವರು ಮತ್ತು 48ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸಿದಂಥ ಒಂದು ಒಲಿಂಪಿಕ್ ಆಟಗಾರ ಈ ನೆಲದಿಂದ ಬಂದವರು ಎನ್ನುವುದು ಉಚ್ಚಿಲದ ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ನಿಜವಾದ ಸ್ಫೂರ್ತಿಯ ಸೆಲೆ. ಆದ್ದರಿಂದ ಕ್ರೀಡಾ ಆಸಕ್ತಿಯನ್ನು ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ಮತ್ತೆ ಇಂತಹ ಕಾರ್ಯಕ್ರಮಗಳು ಈ ಮೈದಾನದಲ್ಲಿ ಜರಗಲಿ ಎಂದು ಹಾರೈಸುತ್ತಾ ಈ ಉಚ್ಚಿಲ ಈ ವಿದ್ಯಾಸಂಸ್ಥೆಗಳ ಶತಮಾನೋತ್ಸವಕ್ಕೂ ಶುಭವನ್ನು ಹಾರೈಸ್ತಾ ಇಂದಿನ ಈ ಓಟಕ್ಕೆ ಮತ್ತೆ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಮತ್ತೊಬ್ಬೆ ನೀವೆಲ್ಲರೂ ಜಯಶಾಲಿಗಳಾಗಿರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮಟ್ಟದ ತರಬೇತುದಾರರು ಅದೆಷ್ಟೋ ವಿದ್ಯಾರ್ಥಿಗಳನ್ನ, ಸಾವಿರಾರು ವಿದ್ಯಾರ್ಥಿಗಳನ್ನ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕಳಿಸಿದಂಥ ಒಬ್ಬ ಪ್ರತಿಭಾನ್ವಿತ ತರಬೇತುದಾರರು ಉಮೇಶನ್ನ, ಫುಟ್ಬಾಲ್ ತರಬೇತುದಾರರು, ಅವರಿಗೆ ಕೂಡ ವಂದನೆಗಳು. ಈ ಸಂದರ್ಭದಲ್ಲಿ ಉಪಸ್ಥಿತಿರುವಂತಹ ನಮ್ಮ ದೈಹಿಕ ಪರೀಕ್ಷಣಾಧಿಕಾರಿಗಳು ವಿಷ್ಣುನಾರಾಯಣ ಹೆಬ್ಬಾರ್ ಸರ್ ಇದ್ದಾರೆ, ಸಂಚಾಲಕರು ಇದ್ದಾರೆ. ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದ ಸರ್. ಏನಾದರೂ ಡೌಟ್ಗಳಿದೆಯಾ? ಏನು ಡೌಟ್ ಇಲ್ಲ. ದಯವಿಟ್ಟು ಇನ್ನೊಮ್ಮೆ ಹೇಳ್ತೇವೆ, ನಿಮಗೆ ಸುಸ್ತಾಗಿ ಬೀಳುವ ಅಂದಾದಿ ಬಂದರೆ ಓಡಬೇಡಿ. ಹೊರಗಡೆ ನಿಮ್ಮ ಮೇನ್ ರಾಷ್ಟ್ರೀಯ ಹೆದ್ದಾರಿಯನ್ನ ಬಲಗಡೆ ದಾಟಲಿಕ್ಕೆ ಎಲ್ಲಿಯೂ ಇಲ್ಲ, ಎಡಗಡೆನೇ ಎಲ್ಲವೂ ದಾರಿಗಳು ಎಡಗಡೆನೇ ಇರುವ ಕಾರಣ ನೀವು ಎಲ್ಲಿಯೂ ತಪ್ಪಿಯೂ ಯಾರೋ ಒಬ್ರು ಕೈ ಎತ್ತಿದ್ರು ಅಂತೇಳಿ ನೀವು ಆ ಹೆದ್ದಾರಿಯನ್ನು ದಾಟಿ ಆ ಕಡೆ ಹೋಗ್ಲಿಕ್ಕೆ ಹೋಗಬೇಡಿ. ಹರಿಸ್ತೇವೆ ಸಾಮರಸ್ಯದೆಡೆಗೆ ಓಟ. ಎಲ್ಲರೂ ಒಮ್ಮೆ ಬಾಯಲ್ಲಿ ಹೇಳೋಣ, ಸಾಮರಸ್ಯದೆಡೆಗೆ
ಓಟ ಸಾಮರಸ್ಯದೆಡೆಗೆ, ಸಾಮರಸ್ಯದೆಡೆಗೆ ಓಟ. ಎಲ್ಲರಲ್ಲೂ ಪ್ರೀತಿ, ಸೌಹಾರ್ದತೆ, ಶಾಂತಿ ಎಲ್ಲರೂ ಬೆಳೆಬೇಕು, ಹೃದಯದಲ್ಲಿ ಬರಬೇಕು ಎನ್ನುವ ದೃಷ್ಟಿಯಲ್ಲಿ ಇವತ್ತು ಸಾಮರಸ್ಯದೆಡೆಗೆ ಓಟ ಎನ್ನುವಂಥ ಬಹಳ ಅದ್ಭುತವಾದಂತಹ ಪರಿಕಲ್ಪನೆ. ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದು ಬೇಕೇ ಬೇಕು ಎನ್ನುವ ಉದ್ದೇಶದೊಂದಿಗೆ ಶತಮಾನೋತ್ಸವದ ಈ ಒಂದು ಹಾಫ್ ಮ್ಯಾರಥಾನ್ ಸ್ಪರ್ಧೆಗೆ ಸಾಮರಸ್ಯದೆಡೆಗೆ ಓಟ ಎನ್ನುವಂಥ ಧ್ಯೇಯವನ್ನು ಇಟ್ಟುಕೊಂಡು ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಇದ್ದಾರೆ ಶ್ರೀಯುತ ಉಮೇಶ್ ಉಚ್ಚಿಲ್ ಅವರು. ಎಲ್ಲರೂ ಬೋಲೋ ಭಾರತ್ ಮಾತಾ ಕೀ. ರೆಡಿ, 1 2 3 ಪ್ಲಸ್. ಮಕ್ಕಳು ನೋಡಿ, ಎಲ್ಲರೂ ನೀರು ಬೇಕಾದ್ರೆ ನೀರು ಕುಡಿದುಕೊಂಡು ಇಲ್ಲ ಇರಿ. ಸ್ಪರ್ಧೆ ಈಗಾಗಲೇ ಮುಕ್ತಾಯ ಹಂತವನ್ನು ತಲುಪಿದೆ. ಎಲ್ಲ ಮಕ್ಕಳು ಅಲ್ಲದಿದ್ರು ಕೂಡ ನಮಗೆ 10 ಸ್ಥಾನದವರೆಗಿನ ಎಲ್ಲ ಮಕ್ಕಳು ಕೂಡ ಈಗಾಗಲೇ ಮುಕ್ತಾಯವನ್ನು ತಲುಪಿದ್ದಾರೆ. ಇದೀಗ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ಬಾಲಕರ ಮತ್ತು ಬಾಲಕಿಯರ ಗುಡ್ಡಗಾಡು ಓಟ, ಇದೊಂದು ಶತಮಾನೋತ್ಸವದ ಅಂಗವಾಗಿ ಸಾಮರಸ್ಯದೆಡೆಗೆ ಓಟ, ಬಹಳ ಒಳ್ಳೆಯ ಪರಿಕಲ್ಪನೆ ಧ್ಯೇಯದೊಂದಿಗೆ. ಸಾಮರಸ್ಯದೆಡೆಗೆ ಓಟ ಅಂತ ಹೇಳಿದ್ರೆ ಪ್ರತಿಯೊಬ್ಬರಲ್ಲಿ ಕೂಡ ಪ್ರೀತಿ ಇರಬೇಕು. ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಜಾತಿ ಧರ್ಮಗಳು ತುಂಬಾ ಇದೆ, ಪಂಗಡಗಳು ಜಾತಿ ಇದೆ, ಅವುಗಳ ಮಧ್ಯೆ ಪ್ರೀತಿ ಉಂಟಾಗಬೇಕು. ಕೇವಲ ಪ್ರೀತಿನ ಬಾಯಲ್ಲಿ ಹೇಳುವುದಲ್ಲ, ಹೃದಯಪೂರ್ವಕವಾಗಿ ಬರಬೇಕು ಎನ್ನುವ ಉದ್ದೇಶವನ್ನ ಪರಿಕಲ್ಪನೆ ಇಟ್ಟುಕೊಂಡು ಇವತ್ತು ಶತಮಾನೋತ್ಸವ ಸಮಿತಿಯವರು ಬಹಳ ವಿಜೃಂಭಣೆಯಿಂದ ಬೆಳಗ್ಗೆ ಸುಮಾರು 500 ಪಾರ್ಟಿಸಿಪೇಷನ್ ಭಾಗವಹಿಸಿದ್ರು. ಇದೀಗ ಪ್ರೌಢಶಾಲಾ ಬಾಲಕರ ಮತ್ತು ಬಾಲಕಿಯರ ಈ ಒಂದು ಎಳೆಯ ಮಕ್ಕಳ ಹೃದಯದಲ್ಲಿ ಪ್ರೀತಿ ಹೇಗೆ ಬರಬೇಕು, ಯಾವ ರೀತಿ ಬರಬೇಕು, ಸಾಮರಸ್ಯದೆಡೆಗೆ ಓಟ ಎನ್ನುವ ಪರಿಕಲ್ಪನೆಯೊಂದಿಗೆ ಇವತ್ತು ಇದೀಗ ಗುಡ್ಡಗಾಡು ಓಟ ಆರಂಭ ಆಗಲಿಕ್ಕಿದೆ. ಇದರ ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀಯುತ UP ಖಾದರ್ ಅವರು, ನಮ್ಮೆಲ್ಲರ ನೆಚ್ಚಿನ ಶಾಸಕರು, ಮಾಜಿ ಉಸ್ತುವಾರಿ ಸಚಿವರು ಆಗಿರುವಂತಹ UT ಖಾದರ್ ಅವರು ಸಮಯಕ್ಕೆ ಸಂದರ್ಭ ಯೋಚಿತವಾಗಿ ಇಲ್ಲಿಗೆ ಆಗಮಿಸಿದ್ದಾರೆ. ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ, ಶತಮಾನೋತ್ಸವ ಸಮಿತಿಯ ಪರವಾಗಿ, ಈ ಒಂದು ಆಡಳಿತ ಮಂಡಳಿಯ ಉಚ್ಚಲಭಾವಿ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಪರವಾಗಿ ತುಂಬ ಸ್ವಾಗತ. ಬಹುಶಃ ಊರವರೆಲ್ಲರೂ ಕೂಡ ಸೇರಿಕೊಂಡು ಈ ಮರಥಾನ್ನ ಈ ಕಾರ್ಯಕ್ರಮ ಅರ್ಥಪೂರ್ಣವಾದ ಕಾರ್ಯಕ್ರಮ, ಸಾಮರಸ್ಯ ನಡೆಗೆ ಎಂಬ ಪ್ರೀತಿ, ವಿಶ್ವಾಸ, ಸೋದರತೆ, ಏಕತೆಯ ಸಂಕೇತ. ಯಾವೊಂದು ಈ ಪ್ರದೇಶದಲ್ಲಿ ಹಿರಿಯರು ಬೋವಿ ಶಾಲೆ ನಿರ್ಮಾಣ ಮಾಡಿ ಈ ಸುತ್ತಮುತ್ತಲಿನ ಗ್ರಾಮದ ಎಲ್ಲ, ಬಹುಶಃ ಈ ಒಂದು ಗ್ರಾಮ ಮಾತ್ರ ಅಲ್ಲ, ಅವತ್ತಿನ ಕಾಲದಲ್ಲಿ ತಲಪಾಡಿಯಲ್ಲಿಲ್ಲ, ಕಿನ್ಯದಲ್ಲಿಲ್ಲ, ಮಂಜನಾಡಿಯಲ್ಲಿಲ್ಲ, ಈ ಪ್ರದೇಶದ ಎಲ್ಲ ಜನಸಾಮಾನ್ಯರು, ಎಲ್ಲ ಧರ್ಮದ ಎಲ್ಲ ಜನಸಾಮಾನ್ಯರು ಶಿಕ್ಷಣ ಪಡೆದ ಆಸಕ್ತಿ ಉಳ್ಳವರು ಇಲ್ಲಿಗೆ ಬಂದು ಶಿಕ್ಷಣ ಪಡೆದು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಸದಾವಕಾಶವನ್ನು ಇವತ್ತು ಬೋವಿ ಸಮಾಜ ಈ ಒಂದು ಶಾಲೆ ಪ್ರಾರಂಭ ಮಾಡುವ ಮೂಲಕ ಅವಕಾಶ ಮಾಡಿಕೊಟ್ಟಿದೆ. ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಸೇರಿ ಇದರ ಯಶಸ್ಸಿಗೆ ಜನರಾಗಿ ಮೂಡಿಸಬೇಕೆಂಬ ಅತ್ಯಂತ ಸಂತೋಷ. ಯಾರೆಲ್ಲ ತಾವು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ಇವತ್ತು ಭಾಗವಹಿಸ್ತಿದ್ದೀರಾ, ನಿಮಗೆಲ್ಲ ನಾನು ಶುಭಾಶಯ ಸಲ್ಲಿಸಿ ಭವಿಷ್ಯ ದಿನದಲ್ಲಿ ಅತ್ಯಂತ ಸತ್ವಜಾಗಿ ಸಮಾಜದಲ್ಲಿ ಗುರುತಿಸಿಕೊಂಡ ಶಕ್ತಿ ತಮ್ಗೆಲ್ಲರಿಗೂ ಕೂಡ ಬರಲಿ ಅಂತ ಹೇಳಿ ನಿಮ್ಗೆ ಶುಭಾಶಯ. ಶಾಸಕರಿಗೆ ವಂದನೆಗಳನ್ನ ಸಲ್ಲಿಸ್ತೇವೆ. ವಿಶೇಷವಾಗಿ ಇಲ್ಲಿ ತುಂಬಾ ಮಂದಿ ಅತಿಥಿಗಳಿದ್ದಾರೆ. ತಾಲೂಕು ಪಂಚಾಯತ್ ಸುರೇಖಾ ಚಂದ್ರಾಸ್ ಅವರ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಾ ಇದೆ. ವಿಶೇಷವಾಗಿ ಇಲ್ಲಿ ಮಾಧ್ಯಮ ಬಂಧುಗಳಿಗೆ, ವಿಶೇಷವಾಗಿ ಈ ಕ್ರೀಡಾಕೂಟ ಗುಡ್ಡಗಾಡು ಓಟ ಬಹಳ ಒಳ್ಳೆ ರೀತಿಯಲ್ಲಿ ಮೂಡಿ ಬರಬೇಕು ಪತ್ರಿಕೆಗಳಲ್ಲಿ ಅಂತ ಹೇಳಿಬಿಟ್ಟು ಎಲ್ಲ ಮಾಧ್ಯಮ ಬಂಧುಗಳು, ಪತ್ರಿಕಾ ಮಾಧ್ಯಮ ಪ್ರತಿನಿಧಿಗಳು ಇಲ್ಲಿ ಆಗಮಿಸಿ ಚಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾಗಿ ಅಭಿನಂದನೆಗಳು ಕೂಡ ಬಹಳ. ಅವರಿಗೆ ಕೂಡ ಮತ್ತೊಮ್ಮೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ವೈದ್ಯಾಧಿಕಾರಿಗಳು, ಅವರು ಕೂಡ ಬನ್ನೋಟಿನ ಸಿಬ್ಬಂದಿಗಳು ಕೂಡ ನಮ್ಮೊಂದಿಗೆ ಬಹಳ ಒಳ್ಳೆ ರೀತಿಯಲ್ಲಿ ಸಹಕರಿಸ್ತಾರೆ. ಅವರಿಗೂ ಕೂಡ ವಂದನೆಗಳು. ನಮ್ಮ ಉಳ್ಳಾಲ ವಲಯದ, ವಿಶೇಷವಾಗಿ ಉಳ್ಳಾಲ ವಲಯದ ಎಲ್ಲ ದೈಹಿಕ ಶಿಕ್ಷಕರು, ಮಂಗಳೂರಿನ ದೈಹಿಕ ಶಿಕ್ಷಣ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸ್ತಾನೆ. ಅವರಿಗೂ ಕೂಡ ತುಂಬ ಧನ್ಯವಾದ ಸಲ್ಲಿಸ್ತೇವೆ. ಅದಕ್ಕಿಂತಲೂ ಹಳೆ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ. ಈ ಒಂದು ಶತಮಾನೋತ್ಸವದಲ್ಲಿ ನಡೆಯತಕ್ಕಂಥ ಈ ವಿದ್ಯಾಸಂಸ್ಥೆ ಎಲ್ಲ ಹಳೆ ವಿದ್ಯಾರ್ಥಿ ಬಂಧುಗಳಿಗೆ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಸುಮಾರು 4.5 ಕಿಲೋಮೀಟರ್ ಮಾತ್ರ ಆಯ್ತಲ್ಲ. ನಿಧಾನವಾಗಿ ಹೋಗಿ, ಎಲ್ಲಿಗೂ ಬಲಗಡೆ ಹೋಗಬೇಡಿ. ನಮ್ಮ ಹಳೆ ವಿದ್ಯಾರ್ಥಿ ಬಂಧುಗಳು ಬೈಕ್ ಇಟ್ಕೊಂಡು ಹಿಂದ್ಗಡೆ ಇದ್ದಾರೆ, ಮುಂದ್ಗಡೆ ಇದ್ದಾರೆ. ಯಾವುದೇ ಡೌಟ್ಗಳು ಇಲ್ಲ, ಹೆದರಿಕೆ ಇಲ್ಲ. ವಿಶ್ ಯು ಆಲ್ ದಿ ಬೆಸ್ಟ್. ಈಗ ನಮ್ಮ ಸನ್ಮಾನ್ಯ ಶಾಸಕರಿಂದ ಧ್ವಜವನ್ನ ಮೇಲೆತ್ತುವ ಮುಖೇನ ಈ ಒಂದು ಗುಡ್ಡಗಾಡು ಓಟಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಚಪ್ಪಾಳೆ. ಎಸ್. ಮುಚ್ಚಿಲ ಭೂಮಿ ಬಿದ್ದ ಸಂಸ್ಥೆಯ ಶತಮಾನೋತ್ಸವದ ಇದು ಗುಡ್ಡಗಾಡು
ಹ್ಞೂ